ಈ ಮೆಹಂದಿ ಅಥವಾ ಹೆನ್ನ ಪೇಸ್ಟ್ ಇದೆಯಲ್ವ, ಇದು ಬಿಳಿಯಾಗಿರುವಂತಹ ನಮ್ಮ ತಲೆ ಕೂದಲಿಗೆ ಅದ್ಭುತವಾಗಿರುವಂತಹ ಕಲರನ್ನು ಮಾತ್ರ ಕೊಡೋದಲ್ಲದೆ ಸಲೂನ್ ಥರ ಆ ಸಾಫ್ಟ್ ಸಿಲ್ಕಿ ಸ್ಮೂತ್ ಟೆಕ್ಸ್ಚರನ್ನು ಕೂಡ ಸುಲಭವಾಗಿ ಕೊಡುತ್ತೆ ಅಂತಂದರೆ ನಂಬ್ತೀರಾ? ಹೇಗೆ ಏನು ಅಂತ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ. ಸೊ ಈ ಮದಿರಂಗಿ ಪುಡಿ ಅಥವಾ ಹೆನ್ನ ಪೌಡರ್ ಅಥವಾ ಮೆಹಂದಿಯಿಂದ ನಾವು ಏನು ಹೇಳ್ತೀವಿ ಅದನ್ನ ಕೇವಲ ತಲೆ ಕೂದಲನ್ನ ಕಲರ್ ಮಾಡೋದಕ್ಕೆ ಅಥವಾ ಗ್ರೇ ಹೇರ್ ಇರುತ್ತಲ್ವ, ಬಿಳಿ ಕೂದಲನ್ನ ಕವರ್ ಮಾಡೋದಕ್ಕೆ ಅಷ್ಟಕ್ಕೆ ಮಾತ್ರ ಅಲ್ಲದೆ ತಲೆ ಕೂದಲು ಹೆಲ್ದಿ ಆಗಲಿಕ್ಕೆ, ಸಾಫ್ಟ್ ಆಗಲಿಕ್ಕೆ, ಸ್ಮೂತ್ ಆಗಲಿಕ್ಕೆ, ಸಿಲ್ಕಿ ಆಗಲಿಕ್ಕೆ ಕೂಡ ಉಪಯೋಗ ಮಾಡಬಹುದು. ಹೇಗೆ ಏನು ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಖಂಡಿತವಾಗ್ಲೂ ಇದರ ಲಾಭವನ್ನು ಪಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ. ತಲೆ ಕೂದಲಿಗೆ ಒಳ್ಳೆ ಕಲರ್ ಬರೋ ಹಾಗೇ ತಲೆ ಕೂದಲು ಸಾಫ್ಟ್ ಸಿಲ್ಕಿ ಆಗೋ ಥರ ಮಾಡೋದಿದ್ರೆ ಹೆನ್ನ ಪುಡಿಯನ್ನು ಯಾವ ಥರ ಉಪಯೋಗ ಮಾಡೋದು? ಮೊದಲಿಗೆ 1 ಬೌಲಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕಿ ಒಂದು ಟೀ ಡಿಕಾಕ್ಷನನ್ನು ರೆಡಿ ಮಾಡ್ಕೋಬೇಕು. 1.5 ಚಮಚದಷ್ಟು ಕಾಫಿ ಪುಡಿ, 1.5 ಚಮಚದಷ್ಟು ನಾವು ಟೀ ಪುಡಿ, ಇದೆರಡನ್ನೂ ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದೀಲಿಕ್ಕೆ ಬಿಡಬೇಕು. 1 ಲೋಟ ನೀರು ಅಥವಾ 1 ಬೌಲ್ ನೀರು ಹಾಕಿದರೆ ಅದು ಅರ್ಧ ಬೌಲ್ ಆಗೋ ತನಕ ಕ್ಲೀನಾಗಿ ಕುದಿಸ್ಬೇಕು. ಸ್ಟ್ರಾಂಗ್ ಡಿಕಾಕ್ಷನ್ ರೆಡಿ ಆಗಬೇಕು. ನೋಡಿ, ಇದರ ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಸೂಪರಾಗಿ ಈ ಮೆಹಂದಿದು ಕಲರ್ ನಮ್ಮ ತಲೆ ಕೂದಲಿಕ್ಕೆ ಅಂಟ್ಕೊಳ್ಳುತ್ತೆ. ನೋಡಿ, ಈ ಥರ ದಪ್ಪ ಡಿಕಾಕ್ಷನ್ ರೆಡಿ ಮಾಡಿದ ನಂತರ ಇದನ್ನ ಇಳಿಸ್ಬಿಟ್ಟು ಸೋಸ್ಕೊಂಡು ಆ ಡಿಕಾಕ್ಷನನ್ನು ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ನೋಡಿ, ಕ್ಲೀನಾಗಿ ಕಡಕ್ಕಾಗಿರುವಂಥ ಸ್ಟ್ರಾಂಗ್ ಆಗಿರುವಂಥ ಟೀ ಮತ್ತು ಕಾಫಿಯ ಡಿಕಾಕ್ಷನ್ ರೆಡಿ ಆಗಿದೆ. ಈಗ ಒಂದು ಪಾತ್ರೆನ ತಗೊಳ್ಳಿ. ಅದಕ್ಕೆ ನ್ಯಾಚುರಲ್ ಆಗಿರುವಂಥ ಮದಿರಂಗಿ ಪುಡಿಯನ್ನು ನಾವು ಹಾಕೋಬೇಕು. ನಿಮಗೆ ಈ ಪ್ಯೂರ್ ನ್ಯಾಚುರಲ್ ಮದಿರಂಗಿ ಪುಡಿದು ಲಿಂಕ್ ಬೇಕು ಅಂತಂದರೆ ವಿಡಿಯೋದಲ್ಲಿ ಚೆಕ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ. 4 ಟೇಬಲ್ ಸ್ಪೂನಷ್ಟು ಮದಿರಂಗಿ ಪುಡಿ. ಈಗ ಇದಕ್ಕೆ ಆಮ್ಲ ಪುಡಿ, ನೆಲ್ಲಿಕಾಯಿ ಪುಡಿಯನ್ನು ಕೂಡ ನಾವು 1 ಚಮಚದಷ್ಟು ಹಾಕೋಬೇಕು. ತಲೆ ಕೂದಲು ಸಾಫ್ಟ್ ಆಗಲಿಕ್ಕೆ, ಒಳ್ಳೆ ಪೋಷಣೆ ಕೊಡಲಿಕ್ಕೆ ತುಂಬ ಒಳ್ಳೆಯದು. ಹಾಗೆಯೇ 1 ಚಮಚದಷ್ಟು ದಾಸವಾಳ ಪುಡಿ ಕೂಡ ಅಷ್ಟೇ ತಲೆ ಕೂದಲು ಸಿಲ್ಕಿ ಸಾಫ್ಟ್ ಆಗಲಿಕ್ಕೆ ತುಂಬ ಒಳ್ಳೆಯದು. ಹಾಗೆಯೇ ಅರ್ಧ ಚಮಚದಷ್ಟು ಮೆಂತೆ ಪುಡಿ, ಇದು ಕೂಡ ನಿಮಗೆ ಎಲ್ಲದೂ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ. ಇಷ್ಟನ್ನು ಹಾಕಿಬಿಟ್ಟು ಇದಕ್ಕೆ ನಾವು ಈ ಡಿಕಾಕ್ಷನ್ ಏನಿದೆ ಅದನ್ನ ಹಾಕಿ ಕ್ಲೀನಾಗಿ ಕಲಿಸ್ಕೋಬೇಕು. ನಿಮಗೆ ಈ ದಾಸವಾಳ ಪುಡಿ, ಆಮ್ಲ ಪುಡಿ ಎಲ್ಲದರದ್ದು ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡ್ಕೊಳ್ಳಿ. ಇದೆಲ್ಲದು ತಲೆ ಕೂದಲಿಗೆ ತುಂಬ ಒಳ್ಳೆಯದು. ಸಾಫ್ಟ್ ಸಿಲ್ಕಿ ಮಾಡಲಿಕ್ಕೆ, ಒಳ್ಳೆ ಕಲರ್ ಕೊಡಲಿಕ್ಕೆ ತುಂಬ ಅಂತಂದರೆ ತುಂಬ ಒಳ್ಳೆಯದು. ಡಿಕಾಕ್ಷನ್ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ನೈಸಾಗಿ ಸಾಫ್ಟಾಗಿ ಈ ಥರ ಸ್ಮೂತ್ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಎಲ್ಲೂ ಗಂಟಿಲ್ಲದಾಗಿ ಕಲಿಸ್ಕೊಂಡು ಇದನ್ನ ಮುಚ್ಚಿಟ್ಬಿಟ್ಟು 6 ಗಂಟೆ ನೀವು ಬಿಡಬೇಕು. ಕಮ್ಮಿ ಅಂತಂದರೆ 6 ಗಂಟೆ, ಅಥವಾ ಟೈಮೇ ಇಲ್ಲ ಅಂತಂದರೆ ಒಂದು 4 ಗಂಟೆ ಆದರೂ ನೀವು ಬಿಟ್ಟರೆ ಇದರ ಕಲರ್ ತಲೆ ಕೂದಲಿಗೆ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ. 6 ಗಂಟೆ ಆದ ನಂತರ ಇನ್ನು ನಮಗೆ ಎಡಿಷ್ನಲ್ ಸಾಫ್ಟ್ ಸಿಲ್ಕಿ ಆಗಬೇಕು ತಲೆ ಕೂದಲು ಅಂತಂದರೆ 2 ಚಮಚದಷ್ಟು ಮೊಸರು, ಹಾಗೆಯೇ 1 ಚಮಚದಷ್ಟು ಅಲೋವೆರಾ ಜೆಲ್, 1 ಟೀ ಸ್ಪೂನು ಅಲೋವೆರಾ ಜೆಲ್ಲನ್ನು ಹಾಕೊಳ್ಳಿ. ಕೂದಲಿಗೆ ಒಳ್ಳೆ ಮಾಯ್ಶ್ಚರೈಸ್ ಮಾಡುತ್ತೆ, ಹಾಗೆಯೇ ಸಾಫ್ಟ್ ಆಗೋ ಥರ ಮಾಡುತ್ತೆ. ಒಂದು ಅರ್ಧ ಟೀ ಸ್ಪೂನಷ್ಟು ಆಲಿವ್ ಆಯಿಲ್ ಅಥವಾ ನೀವು ತೆಂಗಿನೆಣ್ಣೆಯನ್ನು ಹಾಕೋಬೋದು. ಒಂದು ಅರ್ಧ ಟೀ ಸ್ಪೂನಷ್ಟು ಜೇನುತುಪ್ಪ, 1 ವಿಟಮಿನ್ ಇ ಕ್ಯಾಪ್ಸುಲ್. ಇದೆಲ್ಲ ಏನಕ್ಕೆ ಅಂತಂದರೆ ಸಿಲ್ಕ್ ಮತ್ತು ಸಾಫ್ಟ್ ಮತ್ತು ಸ್ಮೂತ್ ಆಗಲಿಕ್ಕೆ. ಮೊಸರು, ಅಲೋವೆರಾ ಜೆಲ್, ಜೇನುತುಪ್ಪ, ವಿಟಮಿನ್ ಇ ಇದೆಲ್ಲ ನಿಮ್ಮ ತಲೆ ಕೂದಲಿಗೆ ಸಾಫ್ಟ್ ಮತ್ತು ಸ್ಮೂತ್ ಟೆಕ್ಸ್ಚರನ್ನು ಕೊಡುತ್ತೆ. ಇದು ಮೆಹಂದಿಯನ್ನು ನಾವು ನೆನೆಸಿಟ್ಟು ತಲೆಗೆ ಹಚ್ಚೋ ಟೈಮಲ್ಲಿ ಇದಿಷ್ಟನ್ನು ಹಾಕಿ ಕಲಿಸ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಪರ್ಫೆಕ್ಟಾಗಿರುವಂಥ ಈ ಹೆನ್ನ ಪೇಸ್ಟ್ ರೆಡಿಯಾಗಿದೆ. ಇದನ್ನ ಕ್ಲೀನಾಗಿ ಕಲಿಸ್ಬಿಟ್ಟು ಕೈಗೆ ಗ್ಲೌಸನ್ನು ಹಾಕಿಬಿಟ್ಟು ಫಸ್ಟ್ ಗ್ರೇ ಹೇರ್ ಎಲ್ಲಿದೆ, ಬಿಳಿ ಕೂದಲು ಎಲ್ಲಿದೆ ಅಲ್ಲಿ ಕ್ಲೀನಾಗಿ ದಪ್ಪ ಲೇಯರಲ್ಲಿ ನೀವು ತಲೆಗೆ ಹಚ್ಕೊತ ಹೋಗಬೇಕು. ಅದಾದ ನಂತರ ಎಲ್ಲ ಅಂದರೆ ಆ ಲೆಂತ್ಗೆ ಕೂಡ, ಹೇರ್ ಲೆಂತ್ಗೆ ಕೂಡ ಹಚ್ಕೊಂಡು 2 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಬೇಕು. ಮೆಹಂದಿ ಹಾಕಿ ಫಸ್ಟ್ ತಲೆ ಸ್ನಾನ ಮಾಡುವಾಗ ಶಾಂಪೂ ಹಾಕಲಿಕ್ಕಿಲ್ಲ, ಡೈರೆಕ್ಟಾಗಿ ಖಾಲಿ ಪ್ಲೇನ್ ನೀರಲ್ಲಿ ತೊಳ್ಕೊಳ್ಳುವಂಥದ್ದು. ಕ್ಲೀನಾಗಿ ತೊಳ್ಕೊಂಡಾದಾಗ ನಿಮಗೆ ಈ ಥರ ಟೆಕ್ಸ್ಚರ್ ಬರುತ್ತೆ. ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಡೇ ಒಂದು 12 ಗಂಟೆ 24 ಗಂಟೆ ಆದ ನಂತರ ಮತ್ತೆ ನೀವು ತಲೆ ಸ್ನಾನ ಮಾಡಬೇಕು. ಲೈಟಾಗಿ ಆಯಿಲ್ ಅಪ್ಲೈ ಮಾಡಿಕೊಂಡು ಶಾಂಪೂ ಹಾಕಿ ತಲೆ ಸ್ನಾನ ಮಾಡಿ. ನಿಮ್ಗೆ ಈ ಥರ ಟೆಕ್ಸ್ಚರ್ ಸಿಗುತ್ತೆ. ಎಡಿಷ್ನಲ್ ನಿಮಗೆ ಸಿಲ್ಕಿ ಸಾಫ್ಟ್ನೆಸ್ ಬೇಕು ಅಂತಂದರೆ ಅಲೋವೆರಾ ಜೆಲ್ಗೆ ಸ್ವಲ್ಪ ಅಕ್ಕಿ ನೀರು ಅಥವಾ ಗಂಜಿ ತಿಳಿ ಮಿಕ್ಸ್ ಮಾಡಿಕೊಂಡು ಶಾಂಪೂ ಹಾಕಿ ತೊಳೆದಾದ ನಂತರ ಒಂದು ಸರಿ ತಲೆಗೆ ತಿಕ್ಕಿ ನೀರು ಹಾಕ್ಕೊಂಡು ಬಿಡಿ. ಅಥವಾ
ಅಲೋವೆರಾ ಜೆಲ್ಗೆ ಕಂಡೀಷ್ನರ್ ಹಾಕಿ ನೀವು ತಲೆಗೆ ಅಂದರೆ ಶಾಂಪೂ ಆದ ನಂತರ ತಲೆಗೆ ತಿಕ್ಕೊಂಡು ಖಾಲಿ ನೀರಲ್ಲಿ ತೊಳ್ಕೊಂಡ್ರೆ ಈ ಥರ ಅದ್ಭುತವಾಗಿರುವಂಥ ಸಿಲ್ಕಿ ಸಾಫ್ಟ್ ಟೆಕ್ಸ್ಚರ್ ಸಿಗುತ್ತೆ. ನಾನೊಂದು ಸ್ವಲ್ಪ ತಲೆ ಕೂದಲನ್ನು ಸ್ಟ್ರೇಟನ್ ಮಾಡಿದ್ದೇನೆ, ಎಷ್ಟು ಸೂಪರ್ವಾಗಿ ಕಾಣುತ್ತೆ ನೋಡಿ. ನಿಮಗೊಂದು ವೇಳೆ ಗ್ರೇ ಹೇರ್ ಇದೆ, ಅದು ಬ್ಲ್ಯಾಕ್ ಆಗಬೇಕು ಅಂತಂದರೆ ಮೆಹಂದಿ ಹಾಕಿ ತಲೆ ತೊಳೆದಾದ ನಂತರ 24 ಗಂಟೆ ಬಿಟ್ಟು ಸ್ವಲ್ಪ ಇಂಡಿಗೋ ಪೌಡರನ್ನು ಪೇಸ್ಟ್ ಮಾಡಿ ತಲೆಗೆ ಹಚ್ಚಿ 1 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿ, ಆವಾಗ ನಿಮಗೆ ಬ್ಲ್ಯಾಕ್ ಟೆಕ್ಸ್ಚರ್ ಸಿಗುತ್ತೆ. ಬಿಳಿ ಕೂದಲಿಗೆ ಬರೀ ಮೆಹಂದಿ ಹಾಕಿದರೆ ನಿಮಗೆ ಡಾರ್ಕ್ ಬ್ರೌನ್ ಅಥವಾ ಡಾರ್ಕ್ ಆರೆಂಜ್ ಕಲರ್ ಸಿಗ್ಬೋದು. ಬಟ್ ನೆಕ್ಸ್ಟ್ ಡೇ ಹೆನ್ನ ಅಥವಾ ಇಂಡಿಗೋ ಪೇಸ್ಟ್ ಹಾಕಿದಾಗ ನಿಮಗೆ ಕಪ್ಪು ಕಲರ್ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.